ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾರ್ಡ್ ನಂಬರ್ 6ರಲ್ಲಿರುವ ಊರ ಆಂಜನೇಯ ಸ್ವಾಮಿಗೆ ರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಕರ್ಪೂರಧಾರತಿ ಮುಂತಾದ ಪೂಜೆಗಳು ನಡೆದವು. ಹಾಗೂ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ, ತೀರ್ಥ, ಪಾನಕ, ಕೋಸಂಬರಿಗಳನ್ನು ಪ್ರಸಾದವಾಗಿ ನೀಡಿದರು. ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮದ ಮೂಲಕ ಮಾತನಾಡಿದ ಊರ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು, ಶ್ರೀರಾಮನ ಜನ್ಮದಿನವಾಗಿದ್ದು ಇಂದು ಈ ರಾಮನು ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದು ನಮ್ಮ ಭಾರತಾದ್ಯಂತ ಮೂಲೆ ಮೂಲೆಗಳಲ್ಲೂ ಶ್ರೀರಾಮನವಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯೂರು ಪ್ರಮುಖ ದೇವಾಲಯಗಳಾದ ರಾಮರ ದೇವಸ್ಥಾನ ಹಾಗೂ ಹಿರಿಯೂರು ನಗರದ ಹುಳಿಯಾರ್ ರಸ್ತೆಯಲ್ಲಿರುವ ವೀರಾಂಜನೇಯ ಸ್ವಾಮಿಗೆ ಸಹ ಇಂದು ರಾಮನವಮಿ ಹಬ್ಬದ ಎಲ್ಲಾ ರೀತಿಯ ಪೂಜೆಗಳನ್ನು ಸಲ್ಲಿಸಿದರು. ವರದಿ ಮುರಳೀಧರನ್, ಆರ್, ಹಿರಿಯೂರು. ಜನ್ಮ ಹುಟ್ಟಿದ ದಿವಸ, ಶ್ರೀರಾಮ ಹುಟ್ಟಿದ ದಿವಸ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆ. ಇಡೀ ಇಂಡಿಯಾದ್ಯಂತ ಶ್ರೀರಾಮನವಮಿ ಆಚರಿಸೋದ್ರಿಂದ ರಾಮನ ಭಟ್ಟ ಹನುಮಂತ ಆಂಜನೇಯ ದೇವಸ್ಥಾನದಲ್ಲಿ ಹಾಗೂ ಎಲ್ಲೆಲ್ಲಿ ಇಷ್ಟು ದೇವಸ್ಥಾನಗಳು ಎಲ್ಲೆಲ್ಲಿ ಇರ್ತಾವೋ, ಆಂಜನೇಯ ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಶ್ರೀರಾಮನವಮಿ ಆಚರಿಸ್ತಾರೆ. ಅತಿ ಹೆಚ್ಚಾಗಿ ಇವತ್ತಿನಿಂದ 10 ದಿವಸ ತನಕ ರಾಮನವಮಿ ಆಚರಿಸ್ತಾರೆ. ಎಲ್ಲ ಕಡೆ ರಾಮತಾರಕ ಹೋಮ, ಪವಮಾನ ಹೋಮ, ಚಂಡಿ ಹೋಮ ಎಲ್ಲ ಮಾಡ್ತಾರೆ. ಲಾಸ್ಟ್ 9 ದಿವಸ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಸಾಮೂಹಿಕವಾಗಿ. ಆಯಿತಾ, ನಮ್ಮ ವಿಶೇಷದಲ್ಲಿ ನಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಶ್ರೀರಾಮನವಮಿ ಮಾಡ್ತೀವಿ, ಮತ್ತು ಹನುಮ ಜಯಂತಿ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ವಾರ ಬರುತ್ತೆ 16ನೇ ತಾರೀಕು. ಅದಾದ ನಂತರ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಶನಿವಾರ ವಿಶೇಷ ಪೂಜೆ ಇರುತ್ತೆ, ವಿಶೇಷ ಅಲಂಕಾರ, ಹಾಗೂ ಧನುರ್ ಮಾಸದಲ್ಲಿ ವಿಶೇಷ ಪೂಜೆ, ಮಾಘ ಮಾಸದಲ್ಲಿ ಮಧ್ಯನವಮಿ ಪೂಜೆ, ಮತ್ತು ಡಿಸೆಂಬರ್ ತಿಂಗಳ ಹನುಮ ಜಯಂತಿ ಪೂಜೆ ಬರುತ್ತೆ. ರಥೋತ್ಸವ ಎಲ್ಲ ಮಾಡ್ತೀವಿ, ರಥೋತ್ಸವ ಮತ್ತು ಹೋಮಗಳೆಲ್ಲ ಮಾಡ್ತೀವಿ, ಹೋಮ ಹವನ ಎಲ್ಲ ವಿಶೇಷವಾಗಿ ಮಾಡ್ತೀವಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಏನು ಬೇಕೋ ಎಲ್ಲ ಮಾಡ್ತೀವಿ ಆಂಜನೇಯ ಸ್ವಾಮಿ ದೇವಸ್ಥಾನ.